ಇದು ನನಗೆ ನೋಡುವಾಗ ಪಿಸ್ತಾ ಜ್ಯೂಸ್ ನೋಡಿದಾಗೆ ಆಗ್ತಾ ಉಂಟು, ಬಟ್ ಟೇಸ್ಟ್ ಮಾಡೋ. ಸೂಪರ್ಬ್ ಆಗಿದೆ. ಸ್ಪೆಷಾಲಿಟಿ ಏನಂದ್ರೆ ನಿಮ್ಮ ಡ್ರೆಸ್ ಜೊತೆ ಮ್ಯಾಚ್ ಸಹ ಇದೆ. ಓಕೆ. ಬ್ರೇಕ್ನ ನಂತರ ಮತ್ತೊಮ್ಮೆ ನಡೆಲಾ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಓಕೆ ಮೇಡಮ್, ಮಸಾಲಾ ಪಾವ್ ರೆಡಿ ಆಗಿದೆ. ಅದರ ಜೊತೆ ಈಗ ಟೇಸ್ಟಿಂಗ್ ಮಾಡಲಿಕ್ಕೆ ಸ್ಮೂತಿ ಹೇಳ್ಕೊಡ್ತೀನಿ. ಅವಕಾಡೋ ಸ್ಮೂತಿ. ಓಕೆ, ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಹೇಗೆ? ಅದಕ್ಕೆ ಫಸ್ಟ್ ಅವಕಾಡೋ ಕಟ್ ಮಾಡಬೇಕು. ಚೂರಿ ಕಟ್ ಮಾಡಬೇಕು ಅದನ್ನು. ಇದನ್ನ ಜಾಸ್ತಿಯಾಗಿ ನಮ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಯೋಗರ್ಟ್ ಜೊತೆ ಎಲ್ಲ ತಿಂತಾರೆ. ಹೌದು, ವೆರೈಟೀಸ್ ಆಫ್ ಇದು ಮಾಡ್ತಾರೆ. ಸ್ಯಾಂಡ್ವಿಚಸ್ ಮಾಡ್ತಾರೆ, ಮಿಲ್ಕ್ ಶೇಕ್, ಮತ್ತೆ ಟೋಸ್ಟ್ಗೆ ಮೇಲೆ ಜಾಮ್ ಯೂಸ್ ಮಾಡಿ ಅದನ್ನು ಕೂಡ ತಿಂತಾರೆ. ತುಂಬಾ ಹೆಲ್ದಿ ಇದು ಆಕ್ಚುಲಿ. ನಮ್ಮ ಸ್ಕಿನ್ನಿಗೆ, ಹೇರಿಗೆ ತುಂಬಾ ಅದಕ್ಕೆ. ಅದು ಆಕ್ಚುಲಿ ತುಂಬಾ ಹಣ್ಣಾಗಿದ್ರೆ ಇದು ಕ್ಲೀನ್ ಆಗಿ ಬರುತ್ತೆ. ಹೀಗೆ ಏನು ಪ್ರಾಬ್ಲಮ್ ಇಲ್ಲ. ಇದ್ರಲ್ಲಿ ನಮ್ಗೆ ಎಂತ ಕೆಲಸ ಇಲ್ಲ ಮಾತ್ರ, ಅಂದ್ರೆ ಒಳ್ಳೆ ಹಣ್ಣಾಗಿದ್ರೆ ಜಸ್ಟ್ ಒಂದು ಸ್ಕೂಪ್ ಅಲ್ಲಿ ತೆಗೆದ್ರೆ ಆಯ್ತು. ಹೌದು, ಕಟ್ಟಿಂಗ್ ಎಲ್ಲ ಮಾಡ್ಬೇಕಂತ ಇಲ್ಲ. ಪೊಮೊಗ್ರಾನೇಟ್ ಎಲ್ಲ ಹೀಗೆ ಶೇಕ್, ಮಿಲ್ಕ್ ಶೇಕ್ ಎಲ್ಲ ಮಾಡೋಕೆ ತುಂಬಾ ಈಸಿ ನಮ್ಗೆ. ಮತ್ತಿದು ನಿಮ್ಗೆ ಕುಡಿದ್ರೆ ಇದರದ ಹೆಲ್ತ್ ಬೆನಿಫಿಟ್ ಅಂತ ಹೇಳಿದ್ರೆ, ಇದು ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ನಮ್ಗೆ ಹಸಿವೆ ಆಗುದಿಲ್ಲ. ಇದು ಒಂದು ಮಿಲ್ಕ್ ಶೇಕ್ ಒಂದು ಕುಡಿದ್ರೆ, ಒಂದು ಸ್ಮೂತಿ ಆರ್ ಮಿಲ್ಕ್ ಶೇಕ್ ಎಂತಾದ್ರೂ, ಸೊ ಯಾರಿಗೆಲ್ಲ ಟೈಮ್ ಅವರಿಗೆ ನಮಗೆ ಒಂದು ಸ್ಟ್ರೆಂತ್ ಕೊಡುತ್ತೆ. ಅದು ಇಮ್ಯುನಿಟಿ ಇದು ಬೂಸ್ಟರ್ ಹೇಳ್ಬೋದು ಆಕ್ಚುಲಿ. ಅಂದ್ರೆ ಏನಾದ್ರೂ ನಮ್ಗೆ ಹರಿಬರಿಯಲ್ಲಿ ಇದ್ರೆ ಇದನ್ನೊಂದು ಶೇಕ್, ಮಿಲ್ಕ್ ಶೇಕ್ ಮಾಡಿ ಕುಡಿದ್ರೆ ಸ್ವಲ್ಪ ಟೈಮ್ ನಮ್ದು ಉಳಿಯುತ್ತೆ. ಸೊ ಲಂಚ್ ಫ್ರೆಶ್ ಆಗಿರುತ್ತೆ. ಓಕೆ, ಈಗ ಒಂದು ಮಿಕ್ಸಿ ಜಾರ್ ಕೊಡಿ. ಎಸ್, ಓಕೆ. ಈಗ ಹಾಕಬೇಕೆಲ್ಲ ಪಲ್ಪ್. ಓಕೆ. ದೆನ್ ಇದಕ್ಕೆ ಸಕ್ಕರೆ ಸ್ವಲ್ಪ ಜಾಸ್ತಿ ಇದಕ್ಕೆ, ಯಾಕೆಂದರೆ ಸ್ವಲ್ಪ ಅದು ಬಿಟ್ಟರ್ ಟೇಸ್ಟ್ ಕೊಡುತ್ತೆ. ಓಕೆ. ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಬೇಕು ನಾವು. ಮತ್ತು ಯಾರಿಗೆ ಬೇಡ ಅಲ್ಲ ಸಕ್ಕರೆ, ಅದು ಸ್ಕಿಪ್ ಮಾಡಿ ಅದಕ್ಕೆ ಹನಿ ಸಹ ಹಾಕ್ಬೋದು. ಸೊ ಡಯಟ್ ಕಾನ್ಶಿಯಸ್ ಇರುವವರು ಹನಿ ಯೂಸ್ ಮಾಡಿದ್ರೆ ಆಯ್ತು. ಓಕೆ. ಐಸ್ ಕ್ಯೂಬ್ಸ್. ಇದು ಹಾಲು ಹಾಕಬೇಕು. ಸೊ ಇದು ಮಕ್ಕಳಿಗೆ ಸ್ಕೂಲಿಗೆಲ್ಲ ಹೋಗುವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆ ಇದನ್ನ ಕೊಡ್ಬೋದು. ಹೌದು, ಹಾಗೆ ಮಾಡಿ. ಇದು ಲಿಡ್. ಓಕೆ. ಅದು ಈಗ ಮಳೆಗಾಲಕ್ಕೆ ಸೀಸನ್, ಈ ಸೀಸನಲ್ಲಿ ಜಾಸ್ತಿ ಬರುದು ಅವಕಾಡೋ. ಓಕೆ. ಸೊ ಇದನ್ನ ನಾವು ಈ ತರ ಕೂಡ ಮಾಡ್ಕೊಳ್ಬೋದು. ಚಾಕ್ಲೇಟ್ ಸಿರಪ್ ಏನಾದ್ರೂ ಹಾಕಿ ಹಾಗೆ ಸಹ ಮಾಡ್ಬೋದು. ಅಂದ್ರೆ ಮಕ್ಕಳಿಗೆ ಸ್ವಲ್ಪ ವೆರೈಟಿ ಆಗಿ ಪೌಡರ್ ಎಲ್ಲ ಹಾಕಿ, ಡೇಟ್ಸ್ ಎಲ್ಲ ಹಾಕಿ, ಅದು ಬೇರೆ ರೆಸಿಪಿ. ಸೊ ಹನಿ ಬದಲು ನಾವು ಡೇಟ್ಸ್ ಕೂಡ ಯೂಸ್ ಮಾಡಬಹುದು ಸ್ವೀಟ್ನೆಸ್ ಗೆ. ಹಾಗೆ ಮಾಡಿ, ಯಾಕಂದ್ರೆ ಮಕ್ಕಳಿಗೆ ಕೊಡುವಾಗ ಜಾಸ್ತಿ ನಾವು ಶುಗರ್ ಕಂಟೆಂಟ್ ಅಂದ್ರೆ ನೋಡುದು ಆದ್ರೆ ಡೇಟ್ಸ್ ಯೂಸ್ ಮಾಡಿ ಯೂಸ್ ಮಾಡಬಹುದು. ಶುಗರ್ ಯೂಸ್ ಮಾಡ್ಬೇಕಂತ ಇಲ್ಲ, ಅದು ಸ್ಕಿಪ್ ಮಾಡಿ ಬೇರೆ ಏನಾದ್ರೂ. ಡೇಟ್ಸ್ ಅನ್ನ ಯೂಸ್ ಮಾಡುವಾಗ ಸ್ವಲ್ಪ ನೆನೆಸಿ ಎಲ್ಲ ಇಡ್ಬೇಕಲ್ಲ, ಸ್ವಲ್ಪ ಅಂದ್ರೆ ಅದು ಚೆನ್ನಾಗಿ ಮಿಕ್ಸರ್ ಆಗುತ್ತೆ, ಒಳ್ಳೆ ದಪ್ಪ ಬರುತ್ತೆ. ಇದು ಆಲ್ರೆಡಿ ದಪ್ಪ ಇರುತ್ತೆ, ಅಂದ್ರೆ ನಿಮ್ಗೆ ಸ್ಮೂತಿ ಸಹ ಹಾಗೆ ಮತ್ತು ಮಿಲ್ಕ್ ಶೇಕ್. ಮತ್ತೆ ಇನ್ನೊಂದು ಏನಂದ್ರೆ ಜಸ್ಟ್ ನಂಗೆ ಅಂದ್ರೆ ನೋಡುವಾಗ ಸ್ವಲ್ಪ ಫ್ಲಾಶ್ ಆಗುತ್ತೆ. ಐಸ್ ಕ್ರೀಮ್ ಹಾಕಿ ತಿಂದ್ರೆ ಇನ್ನು ಕೂಡ ಐಸ್ ಕ್ರೀಮ್ ಸಹ ಆಡ್ ಮಾಡಬಹುದು. ವೆನಿಲಾ ಐಸ್ ಕ್ರೀಮ್ ಆಡ್ ಮಾಡಿದ್ರೆ ನಿಮ್ಗೆ ಐಸ್ ಕ್ರೀಮ್ ತಿನ್ನಾಗೆ ಆಗ್ತದೆ. ಹೌದು. ಮನೆಯಲ್ಲಿ ಅಂದ್ರೆ ಜಾಸ್ತಿ ನಾವು ಹೊರಗಡೆ ಮನಿ ಇದು ಸ್ಪೆಂಡ್ ಮಾಡುವ ಬದಲು ಈ ತರ ಎಲ್ಲ ಮಾಡಿ ಮನೇಲೆ ತಿಂದ್ರೆ ಸ್ವಲ್ಪ ಕ್ವಾಂಟಿಟಿ ಕೂಡ ಜಾಸ್ತಿ ತುಂಬಾ. ಹೌದು, ಬೇಕಾದಷ್ಟು ತಿನ್ಬಹುದಲ್ಲ. ಹಾಗೆ. ಈಗ ರೆಡಿ ಆಗಿದೆ ಜ್ಯೂಸ್. ಇದು ಕಲರ್ ನೋಡುವಾಗ ನಮ್ದು ಪಿಸ್ತಾ. ಕಲರ್ ಚೆನ್ನಾಗಿದೆ. ಪಿಸ್ತಾ ಕಲರ್. ಹೌದು. ಟಾಪಿಂಗ್ಸ್ ಅಲ್ಲಿ ಚೊಕೋ ಚಿಪ್ ಆ ಥರ ಏನಾದರೂ ಹಾಕಿದ್ರೆ ಹಾಕ್ಬೋದು, ಒಳ್ಳೆ ಇದು ಸಿಗುತ್ತೆ. ಈಗ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವ ಅವಕಾಡೋ ಸ್ಮೂತಿ ಇಸ್ ರೆಡಿ ಟು ಸರ್ವ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಗೆ, ಒಂದು ನನಗೆ. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಅವಕಾಡೋ ಸ್ಮೂತಿ ರೆಡಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬೇಕಾ? ಹಾಗಾದರೆ ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ.
ಅವಕ್ಯಾಡೋ ಸ್ಮೂದಿ ತಯಾರಿಸುವ ವಿಧಾನ. ಮೊದಲಿಗೆ ಅವಕ್ಯಾಡೋ ಅಂದರೆ ಬಟರ್ ಫ್ರೂಟ್ ನ ತಿರುಳನ್ನು 5 ರಿಂದ 6 ಚಮಚದಷ್ಟು ಸಕ್ಕರೆ ಸೇರಿಸಿ ಐಸ್ ಕ್ಯೂಬ್ಸ್ ಸ್ವಲ್ಪ ಹಾಲನ್ನು ಸೇರಿಸಿ ನುಣ್ಣಗೆ ಬ್ಲೆಂಡ್ ಮಾಡಿಕೊಳ್ಳಿ. ಈಗ ಚೆನ್ನಾಗಿ ಸರ್ವ್ ಮಾಡಲು ಅವಕ್ಯಾಡೋ ಸ್ಮೂದಿ ಸಿದ್ಧ. ಸೊ ಟೇಸ್ಟ್ ಮಾಡಲಿಕ್ಕೆ ಮಸಾಲ ಪಾವ್ ಇದೆ, ಅವಕಾಡೋ ಸ್ಮೂತಿ ಇದೆ. ಮೊದಲಿಗೆ ಮಸಾಲ ಪಾವ್ ತಿಂದು ನೆಕ್ಸ್ಟ್ ಸ್ಮೂತಿ ಕುಡಿಯೋಣ ನಾವು. ಓಕೆ, ಟ್ರೈ ಮಾಡಿ ಮ್ಯಾಮ್ ನೀವು ಕೂಡ. ಇಲ್ಲಿ ಕ್ರಿಸ್ಪಿ ಆಗಿದೆ ಇದು. ಅದು ಕ್ರಿಸ್ಪಿ ಆಗಿದ್ರೆ ಟೇಸ್ಟ್ ಜಾಸ್ತಿ ನಮಗೆ. ಸೂಪರ್ ಆಗಿದೆ. ಅಂದರೆ ಮಳೆ ಬರುವಾಗ ಈ ಥರ ಎಲ್ಲ ಸಿಕ್ಕಿದ್ರೆ ಇನ್ನು ಸೂಪರ್. ಚಾಟ್ಸ್ ಅಂದರೆ ಎಲ್ಲರಿಗೂ ಕೂಡ ಇಷ್ಟನೇ, ಆದರೆ ಹೊರಗೆ ಹೋಗಿ ತಿನ್ನುವ ಬದಲು ಮನೇಲಿ ಮಾಡಿದರೆ ಸ್ವಲ್ಪ ಕ್ವಾಂಟಿಟಿ ನಮಗೆ ಜಾಸ್ತಿ ಸಿಗುತ್ತೆ. ಹೌದು. ಮತ್ತು ನೀವು ಮಸಾಲ ರೆಡಿ ಮಾಡಿದ್ರೆ ತುಂಬ ಕ್ವಿಕ್ ಆ್ಯಂಡ್ ಈಸಿ ಆಗಿತ್ತು. ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ ಅಲ್ಲೇ ಮಾಡಿದ್ರಿ. ಒಂದು ಪಾವ್ ಮಸಾಲ ಒಂದು ನಾವು ಜಸ್ಟ್ ಹೊರಗಿಂದ ಜಸ್ಟ್ ಅಂದರೆ ಆಯಿತು. ಒಳ್ಳೆ ರೆಸಿಪಿ. ಮೇನ್ ನಾವು ನೋಡ್ಕೊಳ್ಬೇಕು, ಅದು ಬಟರ್ ಅಲ್ಲಿಯೇ ನಮಗೆ ಬ್ರೆಡ್ ಫ್ರೈ ಆಗಬೇಕು. ಆಯಿಲ್ ಯೂಸ್ ಮಾಡಬಾರ್ದು, ಬೇರೆ ಗೀ ಯೂಸ್ ಮಾಡಬಾರ್ದು. ಸ್ಪೆಷಲಿ ಪಾವಿಗೆ ಬಟರ್ ಅಲ್ಲೇ ಮಾಡಬೇಕು. ಪ್ಲಸ್ ಅದಕ್ಕೆ ನಾವು ಫ್ರೈ ಮಾಡುವಾಗ ಅದು 2 ಮಸಾಲ ಹಾಕಿದ್ರೆ ಆಯ್ತು. ಹೌದು, ನಾನಾ ಮಸಾಲದ್ದು ಸಹ ಟೇಸ್ಟ್ ಉಂಟು. ಒಳ್ಳೆ ಬರ್ತಾ ಉಂಟು. ಇದು ನನಗೆ ನೋಡುವಾಗ ಪಿಸ್ತಾ ಜ್ಯೂಸ್ ನೋಡಿದಾಗೆ ಆಗ್ತಾ ಉಂಟು, ಬಟ್ ಟೇಸ್ಟ್ ಮಾಡೋ. ಸೂಪರ್ಬ್ ಆಗಿದೆ. ಸ್ಪೆಷಾಲಿಟಿ ಏನಂದ್ರೆ ನಿಮ್ಮ ಡ್ರೆಸ್ ಜೊತೆ ಮ್ಯಾಚ್ ಸಹ ಇದೆ. ಓಕೆ, ಸೊ ಒಳ್ಳೆ ಮ್ಯಾಚ್ ಆಗ್ತಾ ಉಂಟಲ್ಲ. ನೀವು ಕೂಡ ಟೇಸ್ಟ್ ಮಾಡಿ ಮೇಡಮ್. ಆ್ಯಕ್ಚುಲಿ ಸ್ವೀಟ್ ಕೂಡ ಇಲ್ಲ, ಲೈಟ್ ಮೈಲ್ಡ್ ಆಗಿದೆ, ಒಳ್ಳೆದಾಗಿದೆ. ಸೊ ಇದು ಎಲ್ಲರಿಗೂ ಕೂಡ ಅಂದರೆ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಎಲ್ಲರಿಗೂ ಕೂಡ ಕುಡಿಬೋದು ಇದನ್ನು. ಸೊ ಒಳ್ಳೆ ಸ್ಮೂತಿ. ನಂದಂತೂ ಫೇವ್ರೇಟಾ? ಓಕೆ, ಸೊ ನಮ್ಗೆ ಇವತ್ತು ಹೇಳಿಕೊಟ್ರಿ ನಿಮ್ಮ ಫೇವ್ರೇಟ್ ರೆಸಿಪಿ. ಸೊ ಹೇಗೆ ಅನಿಸ್ತು ಮ್ಯಾಮ್ ನಮ್ಮ ಜೊತೆ ಇವತ್ತು ಕಿಚನ್ ಅಲ್ಲಿ? ಈಗ ಕಂಫರ್ಟಬಲ್ ಆಗಿದ್ದೇನೆ ನಾನು ಇಲ್ಲಿ ಬಂದು. ಸೊ ಇನ್ನಷ್ಟು ಒಳ್ಳೊಳ್ಳೆ ರೆಸಿಪೀಸ್ಗಳನ್ನು ನಮಗೆ ಹೇಳಿಕೊಡ್ತಾ ಇರಿ. ಸೊ 2 ಈ ಮಳೆಗಾಲಕ್ಕಂತೂ ಸೂಪರ್ಬ್ ಆಗಿರುವ ನಮ್ಮನ್ನ ಮಸಾಲ ಪಾವ್ ಹೇಳಿಕೊಟ್ರಿ. ಸೊ ನಿಮಗೆ ನಡೇಲಾ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಈ ಗಿಫ್ಟ್ ವಾಚ್. ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಈ ಗಿಫ್ಟ್ ವಾಚ್. ನಾನಾ ಮಸಾಲ ಇವರ ಕಡೆಯಿಂದ ಈ ಕಾಣಿಕೆ. ಇವತ್ತು ನಮ್ಮ ನಾನಾ ಮಸಾಲ ಚಾಟ್ಗೆ ಕೂಡ ಯೂಸ್ ಆಯಿತು. ಇನ್ನಷ್ಟು ಒಳ್ಳೊಳ್ಳೆ ರೆಸಿಪೀಸ್ ಜೊತೆ ಇದರ ಜೊತೆ ಬನ್ನಿ. ಬರ್ತೇನೆ. ಥ್ಯಾಂಕ್ ಯು ಸೊ ಮಚ್. ಅವಕಾಶ ಮಾಡಿಕೊಟ್ಟ ನಮ್ಮ ಟಿವಿ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಸೂಪರ್ ಟೇಸ್ಟಿ ಆಗಿರುವ ಮಸಾಲ ಪಾವ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡ್ರಲ್ಲ, ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಹೊಸ ಹೊಸ ಖಾದ್ಯಗಳೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.